ಇವತ್ತಿನವರೆಗೆ ಈ ಜಗತ್ತಿಗೆ ಬಂದ ನಂತರ ಹಿಂದೂ ಸಮಾಜ ಅತ್ಯಂತ ಶ್ರೀಮಂತವಾಗಿದೆ ಎಂಬುದಕ್ಕೆ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ನಾವು ಹೇಳ್ತೇವೆ ಕ್ಷೇತ್ರವನ್ನು ನಿರ್ಮಾಣ ಮಾಡುವುದು ಹೇಗೆ, ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡುವುದು ಹೇಗೆ, ನಮಗೆ ದುಡ್ಡೆಲ್ಲಿಂದ ಬರ್ತದೆ, ನಮ್ಮಲ್ಲಿ ಆರ್ಥಿಕ ಸಂಪನ್ಮೂಲ ಎಲ್ಲಿದೆ ಅಂತ. ಸಾರ್ವಜನಿಕ ಗಣೇಶೋತ್ಸವವನ್ನು ನಾವು ಮಾಡ್ತೇವೆ. ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ ಮಾಡ್ತಾ ಇರುವಂಥದ್ದು, ಪ್ರಪಂಚದ ನಾನಾ ದೇಶದಲ್ಲಿ ಸಾರ್ವಜನಿಕವಾಗಿ ಬಂದ ಗಣೇಶೋತ್ಸವ ನಡೀತದೆ. ಆ ಸಾರ್ವಜನಿಕ ಗಣೇಶೋತ್ಸವ ದಿವಸ ಎಲ್ಲ ಕಡೆಯೂ ಕೂಡ ಗಣಪತಿ ಹೋಮ ನಡೀತದೆ. ಒಮ್ಮೆ ಯಾರಾದ್ರೂ ಪುರುಸೊತ್ತು ಇದ್ರೆ ಸ್ವಲ್ಪ ವರ್ಷವನ್ನ ಅದಕ್ಕೋಸ್ಕರವಾಗಿ ಮೀಸಲಾಗಿಟ್ಟು ಒಮ್ಮೆ ಅಧ್ಯಯನ ಮಾಡಿ ಈ ಗಣೇಶೋತ್ಸವ ನಡೆಯುವಂತ ಸಂದರ್ಭದಲ್ಲಿ ಒಟ್ಟು ಪ್ರಪಂಚದಲ್ಲಿ ಆ ಗಣೇಶ ಚತುರ್ಥಿ ದಿವಸ ನಡೆಯುವಂತ ಗಣಪತಿ ಹೋಮಕ್ಕೆ ವ್ಯಯವಾಗುವಂತ ತೆಂಗಿನಕಾಯಿ ಎಷ್ಟು, ಅದಕ್ಕೆ ವ್ಯಯ ಆಗುವಂತ ಮೌಲ್ಯ ಎಷ್ಟು, ದುಡ್ಡು ಎಷ್ಟು ಅಂತ ಲೆಕ್ಕ ಹಾಕಿ ಆ ದುಡ್ಡು ಲೆಕ್ಕ ಹಾಕಿದರೆ ಸಾಕು, ಹಿಂದೂ ಸಮಾಜ ಧರ್ಮಕ್ಕೆ ಸಮರ್ಪಣೆ ಮಾಡುವಷ್ಟು ಬೇರೆ ಯಾರು ಕೂಡ ಮಾಡ್ತಾ ಇಲ್ಲ ಎಂಬ ಉತ್ತರ ನಮಗೆ ಲಭ್ಯ ಆಗ್ತದೆ. ಆ ಅಭಿಮಾನದೊಂದಿಗೆ ಜೀವಿಸುವಂತ ಕಲೆಯನ್ನು ಮೈಗೂಡಿಸಿಕೊಳ್ಳುವುದಕ್ಕೆ ಬದಲಾಗಿ ನಮ್ಮ ಬಗ್ಗೆ ನಾವು ಕೀಳರಿಮೆಯಿಂದ ಜೀವಿಸುವುದಲ್ಲ, ಬದಲಾಗಿ ಆತ್ಮಾಭಿಮಾನದಿಂದ ಏನು ಭಗವಂತ ನಮಗೆ ಕೊಟ್ಟ ಕರ್ತವ್ಯವಿದೆಯೋ ಅದನ್ನು ನಾವು ಮಾಡ್ತೇವೆ. ಇಲ್ಲಿ ಒಂದು ಅಂಗಡಿಗಳು ಕೂಡ ಇಂಥ ಕುಗ್ರಾಮದಲ್ಲಿ ಇಂಥ ಒಂದು ಪುಣ್ಯ ಕೆಲಸಕ್ಕೆ ನಮಗೆಲ್ಲರಿಗೂ ತೊಡಗಬೇಕಾದ್ರೆ ನಾವೆಲ್ಲ ಸುಕೃತಿಗಳು. ನಾವು ಇನ್ನು ಮುಂದೆ ಕೂಡ ಆ ವಿಷ್ಣುವಿನ ಕೆಲಸ ಮಾಡಬೇಕು ಸ್ವಾಮಿ. ಅದರ ಕೇವಲ ಬ್ರಹ್ಮಕಲಶ ವೇಳೆಗೆ ಮಾತ್ರ ಅಲ್ಲ, ನಿತ್ಯ ಕೂಡ ಅದರಲ್ಲಿ ಶಾಲೆಗೆ ಪ್ರಥಮ ಪೀರಿಯಡ್ಗೆ ಹೋದ್ರೆ ಮಾತ್ರ ಹಾಜರಾಗುವುದು. ನೀವು 11 ಗಂಟೆಗೆ 12 ಗಂಟೆಗೆ ಹೋದ್ರೆ ಹಾಜರಿಲ್ಲ. ಈಗ ಹೇಗಂತ ಗೊತ್ತಿಲ್ಲ. ನಾವೆಲ್ಲ ಶಾಲೆಗೆ ಹೋಗುವಾಗ ಹೇಗಂತಂದ್ರೆ ಫಸ್ಟ್ ಪೀರಿಯಡ್ಗೆ ಅಂತ ಹೇಳಿದ್ರೆ ಕ್ಲಾಸ್ ಟೀಚರ್ ಅವರು ಇದ್ರೆ ಹಾಜರಾಗ್ತಾರೆ, ಇಲ್ಲದ್ರೆ ಹಾಜರಿಲ್ಲ. ಅದೇ ರೀತಿ ನಮ್ಮ ಎಲ್ಲ ಕಾರ್ಯವ್ಯಾಪ್ತಿಗೆ ಹೋಗುವ ಮೊದಲು ನಾವು ದೇವಸ್ಥಾನಕ್ಕೆ ನಾವು ಹೋಗ್ಬೇಕು. ಯಾಕೆಂದ್ರೆ ದೇವರು ಕೇಳಿದ್ದನ್ನು ಕೊಡುವನ ಅಲ್ಲ, ಗಮನಿಸಬೇಕು. ನಾವು ದೇವಸ್ಥಾನ ಕಟ್ಟಿದ್ರು ಕೂಡ ಅಲ್ಲಿ ಏನು ಕೇಳಬಾರ್ದು. ದೇವರೆಲ್ಲ
వేలాది కూడా ನನ್ನ వేలేది ಮುಂಜೆ ಮೂಜೆ ಗೊಬ್ಬರ ಫ್ರೀ ಉಂಟು ಅದಕ್ಕೆ 10 ಎಕರೆ ಚಮಚಪಾಡು ಮೂಜಿದೆ ಪುಣ ಗೊಬ್ಬರ ಫ್ರೀ ವ್ಯಾಪಾರ ದಿನಕ್ಕೆ